ಕರಾವಳಿ ಸಿನಿಮಾಸ್ ಲಾಂಛನದಲ್ಲಿ ಸತೀಶ್ ಪೆರ್ನೆ ಹಾಗೂ ಶಿವಪ್ರಸಾದ್ ಇಚ್ಛಾವು ನಿರ್ಮಾಣದ HD ಆರ್ಯ ನಿರ್ದೇಶನದಲ್ಲಿ ತಯಾರಾಗಿರುವ ಪಿರ್ಕಿಲು ತುಳು ಸಿನಿಮಾ ಮೇ 26ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ. ಚಿತ್ರದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನವರಸರಾಜ ಭೋಜರಾಜ್ ಅವರು, ನಿರ್ದೇಶಕರಾದ HD ಆರ್ಯ ನಿರ್ದೇಶನದ ಪ್ರಥಮ ಚಿತ್ರ ಇದಾಗಿದ್ದು ತುಳು ಭಾಷೆಯನ್ನು ಕಲಿತು ನಿರ್ದೇಶನ ಮಾಡಿದ್ದಾರೆ. ತುಳುನಾಡಿನ ಪ್ರಮುಖ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಹಾಸ್ಯದೊಂದಿಗೆ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಸಿನಿಮಾ ಇದಾಗಿದ್ದು ಈ ಚಿತ್ರವನ್ನು ಯಶಸ್ವಿಗೊಳಿಸಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಎಂದು ಹೇಳಿದರು. ಪ್ರಥಮ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ. ಅದು ಕೂಡ ಗೊತ್ತಾಗಿಲ್ಲ, ಯಾಕಂದರೆ ಅಷ್ಟು ನೀಟಾಗಿ ತುಳು ಭಾಷೆಯನ್ನು ಕಲಿತು ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅದು ತುಂಬ ಖುಷಿಯ ವಿಚಾರ. ಕಲಾವಿದರು, ನಮ್ಮ ತುಳುನಾಡಿನ ಅದ್ಭುತ ಕಲಾವಿದರೆಲ್ಲರೂ ಅಭಿನಯ ಮಾಡಿದ್ದಾರೆ. ಅರವಿಂದ್ ಗೋಳರ್, ಮತ್ತು ದೀಪಕ್ ರೈ ಪಾಣೋಜೆ, ಮತ್ತು ರವಿರಾಮ ಕುಂಜ, ತಿಮ್ಮಪ್ಪನವರು ಅವರೊಟ್ಟಿಗೆ ನಾನು ಕೂಡ ಪಾತ್ರವನ್ನು ಮಾಡಿದ್ದೇನೆ. ಒಂದು ಹಾಸ್ಯದೊಟ್ಟಿಗೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಪಿರ್ಕಿಲು ಅಂತ ಹೇಳಿದ್ರೆ ಮಂಡ್ಯದ ಸಮುದ್ರ, ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಪಾತ್ರಗಳಿಗೆ ಬೇರೆ ಬೇರೆ ತುಳು ಭಾಷೆಯಲ್ಲಿ ಜವಾಬ್ದಾರಿ ಇಲ್ಲದ ಮನುಷ್ಯರು ಅಂತ. ಈ ಪಾತ್ರ ಆ ಜವಾಬ್ದಾರಿ ಇಲ್ಲದೆ ನಡೆಯುವಂಥ ಸನ್ನಿವೇಶಗಳು, ಜೀವನದಲ್ಲಿ ಜವಾಬ್ದಾರಿ ಹೊಣೆಗಾರಿಕೆ ಇಲ್ಲದೆ ನಡೆಯುವಂಥ ಪ್ರತಿಯೊಂದು ಸನ್ನಿವೇಶಗಳು ಇಷ್ಟು ಅಡ್ವಾಂಟ್ ಆಗುತ್ತೆ. ಮನುಷ್ಯನಿಗೆ ಏನು ಕಲಿಯಲಿಕ್ಕೆ ಸಿಗುತ್ತೆ ಅದರಲ್ಲಿ, ಇವೆಲ್ಲವೂ ಕೂಡಿ ಪಿರ್ಕಿಲುಂತ ಫಿಲ್ಮು ಶೂಟಿಂಗ್ ಆಗಿದೆ. ಹಾಸ್ಯದೊಂದಿಗೆ ಸಮಾಜಕ್ಕೆ ಬೇಕಾದಂಥ ಒಂದು ಒಳ್ಳೆ ಮೆಸೇಜನ್ನು ಕೊಡುವಲ್ಲಿ ಪ್ರಯತ್ನವನ್ನು ಪಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಅವರು. ಚಿತ್ರದ ನಿರ್ದೇಶಕ ಆರ್ಯ ಅವರು ಮಾತನಾಡಿ, ಈ ಸಿನಿಮಾದ ಒಂದು ಹಾಡನ್ನು ಖ್ಯಾತ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ ಹಾಗೂ ನಮ್ಮ ಸಿನಿಮಾ ನಮಗೆ ತೃಪ್ತಿ ತಂದಿದೆ. ಆದರೆ ಪ್ರೇಕ್ಷಕರ ಅಭಿಪ್ರಾಯ ನಮಗೆ ಬಹುಮುಖ್ಯವಾಗಿದೆ ಎಂದರು. ಹಾಸ್ಯ ಮತ್ತು ಕೌಟುಂಬಿಕ ಕಥಾಹಂದರವಿರುವ ಚಿತ್ರ ಇದಾಗಿದ್ದು ಪಿರ್ಕಿಲು ಎಂದು ಊರಿನ ಜನರಿಂದ ಕರೆಸಿಕೊಳ್ಳುವ ಹುಡುಗರು ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತಾರೆ ಎಂಬುದನ್ನು ಹಾಸ್ಯಭರಿತವಾಗಿ ಸಂದೇಶ ಸಾರುವುದೇ ಚಿತ್ರದ ಒನ್ಲೈನ್ ಸ್ಟೋರಿಯಾಗಿದೆ. ಪಿರ್ಕಿಲು ಸಿನಿಮಾವು 3 ಹಂತದಲ್ಲಿ ಸುಳ್ಯ, ಪುತ್ತೂರು, ಮಂಗಳೂರು, ಉಪ್ಪಿನಂಗಡಿಯಲ್ಲಿ 29 ದಿನಗಳ ಕಾಲ ಚಿತ್ರೀಕರಣ ನಡೆದಿದ್ದು ಸಿನಿಮಾಗೆ UA ಸರ್ಟಿಫಿಕೇಟ್ ದೊರೆತಿದೆ. ಇದೊಂದು ಹಾಸ್ಯ ಮತ್ತು ಕೌಟುಂಬಿಕ ಮನರಂಜನೆಯ ಚಿತ್ರವಾಗಿದ್ದು ಎಲ್ಲಾ ವರ್ಗದ ಜನರು ಇಷ್ಟಪಡುವ ಕಥೆಯನ್ನು ಹಾಸ್ಯಭರಿತವಾಗಿ ನಿರ್ದೇಶಕರು ಹೆಣೆದಿದ್ದಾರೆ. ಇದು ವಿಜಯ್ ಪ್ರಕಾಶ್ ಅವರು ಒಂದು ವಿಶೇಷವಾಗಿ ಈಗ ನಾಡಿದ್ದು 29ಗೆ ರಿಲೀಸ್ ಆಗುತ್ತೆ. ಅದೆಲ್ಲ ಚೆನ್ನೈಯಲ್ಲಿ ಮಿಕ್ಸಿಂಗ್ ಆಗಿರುವಂಥದ್ದು, ಅಂದ್ರೆ ಲೈವ್ ಇನ್ಸ್ಟ್ರೂಮೆಂಟ್ ಎಲ್ಲ ಚೆನ್ನೈಯಲ್ಲಿ ಆಗಿರುವಂಥದ್ದು. ಸೊ ಹಾಗಾಗಿ ಒಂದು ಚೆನ್ನಾಗಿ ನಮಗೆ ಈಗ ನಾವು ಮಾಡಿರೋ ಮೂವಿ ನಮಗೆ ಚೆಂದನೇ ಇರ್ತದೆ. ಸೊ ಹಾಗಾಗಿ ಜನರ ಮುಂದೆ ಬಂದಾಗ ಹೇಗೆ ಬರ್ತದೆ ಗೊತ್ತಿಲ್ಲ, ಬಟ್ ಇಲ್ಲಿಯವರೆಗೂ ನಮಗೆ ತೃಪ್ತಿ ತಂದಿದೆ ಈ ಸಿನಿಮಾ ಮಾಡಿದ್ರು. ಬಟ್ ಜನರ ಮುಂದೆ ಹೋದಾಗ ಹೇಗೆ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನಮ್ಗೀಗ. ಡ್ಯೂರೇಷನ್ 2 ಗಂಟೆ 36 ನಿಮಿಷ ಇದೆ. ಹೌದು, ಅಂದ್ರೆ ಅದರಲ್ಲಿ ಒಂದು ಪ್ರಮೋಷನಲ್ ಸಾಂಗ್ ಎಲ್ಲ ಅದರಲ್ಲಿ ಆಡ್ ಮಾಡಿದ್ದೇವೆ. ವಿಜಯ್ ಪ್ರಕಾಶ್ ಅವರೆಲ್ಲ ಮಾಡಿರೋದನ್ನ ಲಾಸ್ಟ್ ಎಂಡ್ ಅಲ್ಲಿ ಅದನ್ನ ಆಡ್ ಮಾಡಿದ್ದೇವೆ. ಈ ಕಥೆ ಲೈನ್ ಅಂದ್ರೆ ಸರ್ ಟೋಟಲಿ ಪಿರ್ಕಿಲು ಅಲ್ಲೇ ಇದೆ ಅರ್ಥ. ಸೊ ಆ ಪಿರ್ಕಿತನದಲ್ಲಿ ಏನೆಲ್ಲ ಉಂಟಾಗ್ತದೆ, ಫೈನಲಿ ಏನಾಗ್ತದೆ ಅಂದ್ರೆ ಸಮಾಜದ ಮೇಲೆ ಏನ್ ಪರಿಣಾಮ ಬೀರುತ್ತೆ, ಅದರಿಂದ ಏನೇನೆಲ್ಲ ಅವಾಂತರಗಳಾಗುತ್ತೆ ಅನ್ನೋದು ಒಂದು. ಹೌದೌದು ಹೌದೌದು. ಇದು ಆಕ್ಚುಲಿ ತುಳು ಆಯ್ಕೆ ಮಾಡ್ಕೊಂಡಿದ್ದು ಅಂತಂದ್ರೆ ನನ್ನ ಪ್ರೊಡ್ಯೂಸರ್ ಇದಾರಲ್ಲ, ಆಲ್ರೆಡಿ 2019 ಅವಾಗ ಒಂದು ತುಳು ಮೂವಿ ಮಾಡ್ಬೇಕು ಅಂತ ಇದ್ದದ್ದು ಅವರು. ಅವಾಗ ನಂದು ಸ್ಟೋರಿ ಎಲ್ಲ ರೆಡಿ ಇತ್ತು, ಅದು ಕನ್ನಡಕ್ಕೆ ಅಂತಾನೆ ಮಾಡಿದ್ದಕ್ಕೆ ಅದು ಆಕ್ಚುಲಿ ಫಸ್ಟ್ ಟೈಮ್. ಆಮೇಲೆ ಇವ್ರು ಈ ತರ ಮಾಡ್ಬೇಕು ಅಂತ ಹೇಳಿದಾಗ ಅದನ್ನ ಮತ್ತೆ ತಂದು ತುಳುಗೆ ಏನ್ ಇಲ್ಲಿ ಒಂದು ನೇಟಿವಿಟಿ ಬೇರೆ ಬೇರೆ ಇರ್ತದೆ. ನಾವು ಈ ಕನ್ನಡದಲ್ಲಿ ಮಾಡೋ ಸ್ಟೋರಿ ಇಲ್ಲಿ ವರ್ಕ್ ಆಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಅದನ್ನ ಮತ್ತೆ ತರ್ಜಮೆ ಮಾಡಿ ಒಂದಷ್ಟು ಟ್ರಾನ್ಸ್ಲೇಟ್ ಗಳನ್ನ ಇಲ್ಲಿಗೆ ಅನುಕೂಲ. ಆಮೇಲೆ ನಮ್ಮ ಭೋಜರಾಜ್ ಸರ್, ಅರವಿಂದ್ ಗೋಳರ್ ಸರ್ ಎಲ್ಲ ತುಂಬಾ ಹೆಲ್ಪ್ ಇದೆ. ಯಾಕಂದ್ರೆ ಸ್ಪಾಟ್ ಅಲ್ಲಿ ಈಗ ನಾನು ತುಂಬಾ ಅಷ್ಟು ಕ್ಲಿಯರ್ ಆಗಿ ಕಲ್ತು ಮಾಡ್ಲಿಕ್ಕೆ ಆಗಲ್ಲ. ಈಗ ಡೈರೆಕ್ಷನ್ ಮಾಡ್ಬೋದು, ಬಟ್ ಕೆಲವೊಮ್ಮೆ ಡೈಲಾಗ್ ಡೆಲಿವರಿಗಳಲ್ಲಿ ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅದರಲ್ಲಿ ಕನ್ನಡ ಡಬ್ ಮಾಡುವ ಇದೆ ಮೇಡಮ್, ಆಲೋಚನೆ ಇದೆ. ಬಟ್ ಫಸ್ಟ್ ಇಲ್ಲಿ ರೆಸ್ಪಾನ್ಸ್ ನೋಡಿ ನೆಕ್ಸ್ಟ್ ಕನ್ನಡ ಡಬ್. ಸಹಾಯಕ ನಿರ್ದೇಶಕರಾಗಿ ದೀಪು ಹಾಗೂ ಆರಾಧ್ಯ,
ಹಾಗೂ ತಾರಾ ಬಳಗದಲ್ಲಿ ಖ್ಯಾತನಾಮರಾದ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳರ್, ನವರಸರಾಜ ಭೋಜರಾಜ್ ವಾಮಂಜೂರು, ಕಾಮಿಡಿ ಹಿಟ್ಲರ್ ದೀಪಕ್ ರೈ ಪಾಣಜೆ, ರವಿ ರಾಮಕುಂಜ ಪ್ರಮುಖ ಪಾತ್ರ ವಹಿಸಿದ್ದಾರೆ. ನಾಯಕ ನಟರಾಗಿ ವರ್ಧನ್ ಮತ್ತು ಸುದೇಶ್, ನಾಯಕಿಯರಾಗಿ ಸಲೋಮಿ ಡಿಸೋಜಾ ಹಾಗೂ ಲತಾ ಅಭಿನಯಿಸಿದ್ದಾರೆ. ಇನ್ನುಳಿದಂತೆ ಸುಮಿತ್ರಾ ರೈ, ಅಮಿತಾ, ನವೀನ್ ಬೋಂದೆಲ್, ಅರ್ಪಣ್, ಅನಿಲ್ ರೈ, ರಂಜಿತ್ ರೈ, ತಿಮ್ಮಪ್ಪ ಕುಲಾಲ್, ಪ್ರಭಾಕರ್ ಶೆಟ್ಟಿ, ಮೋಹನ್, ಸೋನಿ ಮೊದಲಾದವರಿದ್ದಾರೆ. ಹಾಗೂ ಮೇಕಪ್ ಅನ್ನು ದಿಶಾ ಮತ್ತು ದಿಲೀಪ್, ಸಂಕಲನ ಎಆರ್ ಕೃಷ್ಣ ಹಾಗೂ ಅಭಿಷೇಕ್ ರಾವ್, ಹಾಗೂ ಸಂಗೀತ ವಿ ಮನೋಹರ್, ಸಾಹಿತ್ಯ ವಿ ಮನೋಹರ್ ಮತ್ತು ಶ್ರೀಧರ್ ಕರ್ಕೇರ, ಛಾಯಾಗ್ರಹಣ ಎಂಆರ್ ಕೃಷ್ಣ, ಛಾಯಾಗ್ರಹಣ ಸಹಾಯ ಕೀರ್ತಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಿರ್ಮಾಪಕರಾದ ಸತೀಶ್ ಪೆರ್ನೆ ಮತ್ತು ಶಿವಪ್ರಸಾದ್ ಇಜ್ಜಾ, ನಿರ್ದೇಶಕ ಎಚ್ಡಿ ಆರ್ಯ, ನವರಸರಾಜ ಭೋಜರಾಜ್ ವಾಮಂಜೂರು ಹಾಗೂ ನಾಯಕ ನಟಿ ಲತಾ, ಧನು ರೈ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.